ಉಡುಪಿಯ ಖಾಸಗಿ ಕಾಲೇಜಿನ ಟಾಯ್ಲೆಟ್ ಒಂದರಲ್ಲಿ ವಿಡಿಯೋ ಚಿತ್ರೀಕರಣ ನಡೆಸಲಾಗಿದೆ ಎಂಬ ವಿಚಾರವಾಗಿ ಕಳೆದ ಹಲವು ದಿನಗಳಿಂದ ಬಿಜೆಪಿ ಉಡುಪಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯವರ ಪ್ರತಿಭಟನೆಗೆ ಕೌಂಟರ್ ಆಗಿ ಉಡುಪಿ, ಮಂಗಳೂರು, ಬ್ರಹ್ಮಾವರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ ಮಣಿಪುರದ ವಿಚಾರವಾಗಿ ಪ್ರತಿಭಟನೆಯನ್ನ ನಡೆಸಿದೆ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಭೀಕರ ಹಿಂಸಾಚಾರವನ್ನು ಖಂಡಿಸಿ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಈ ಸಂದರ್ಭ ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಬೇಟಿ ಬಚಾವ್ ಎಂದು ಹೇಳಿ ಅಧಿಕಾರಕ್ಕೆ ಬಂದು ಇದೀಗ ಬೇಟಿಕೋ ಮಾರಡಾಲೋ ಮಾಡುತ್ತಿದೆ. ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯ ಸಿದ್ಧತೆಗೆ ಮಣಿಪುರದಲ್ಲಿ ಮತ ರಾಜಕೀಯ ಮಾಡ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ ಬಲವಾಗಿ ಖಂಡಿಸುತ್ತೆ ಎಂದರು. ಬ್ಲಾಕ್ ಅಧ್ಯಕ್ಷ ದಿನಕರ್ ಹೇರೂರು, ಪಕ್ಷದ ಮುಖಂಡರಾದ ವೆರೋನಿಕಾ ಕರ್ನೋಲಿಯಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಅವರಿಗೆ ಸೇರಿದಂತ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರೇ ಕೂಡ ಇದು ಈ ಸಂದರ್ಭದಲ್ಲಿ ಗೊತ್ತಿದೆ. ಇವತ್ತು ಮಣಿಪುರದಲ್ಲಿ ಒಂದು ಗಲಭೆಯನ್ನು ಸೃಷ್ಟಿಸಿ ಒಂದು ಭಾಗದ ಒಂದು ಮೆಜಾರಿಟಿ ಇರುವ ಒಂದು ವೋಟನ್ನ ಒಂದು ಕ್ಯಾಪ್ಚರ್ ಮಾಡಲಿ ಇಂಥ ಒಂದು ಕೋಮು ಗಲಭೆಯನ್ನು ಸೃಷ್ಟಿಸಿ ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚದನ್ನ ಎದುರಿಗೆ ನಮ್ಮ ಭಾರತ ಸರ್ಕಾರವನ್ನ ಒಂದು ಕೆಳಮಟ್ಟಿಗೆ ನೋಡುವಂತ ಮಾಡಿದ ಸರ್ಕಾರ ಈ ಬಿಜೆಪಿ ಸರ್ಕಾರ. ಈ ಸರ್ಕಾರಕ್ಕೆ ನಾವು ಈ ಟೈಮ್ ಉತ್ತರಿಸಲೇಬೇಕು. ಮಣಿಪುರದಲ್ಲಿ ತಮ್ಮ ಎಲ್ರಿಗೂ ಗೊತ್ತಿದ್ದಾಗಿ ನಮ್ಮ ಮಹಿಳೆಯರಿಗೆ ಒಂದು ರೆಸ್ಪೆಕ್ಟ್ ಕೊಡದೆ, ತಮ್ಮ ಮಣಿಪುರದಲ್ಲಿ ಇರುವ ಆದಿವಾಸಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡದೆ, ಅವರನ್ನು ಒಂದು ಕೆಳಮಟ್ಟಕ್ಕೆ ಒಂದು ಕಳಿಸಿ ನಮ್ಮ ಒಂದು ಬರುವಂತಹ ಚುನಾವಣೆಯಲ್ಲಿ ಓಟನ್ನ ಕ್ಯಾಪ್ಚರ್ ಮಾಡುವ ದೃಷ್ಟಿಯಲ್ಲಿ ಕೋಮು ಗಲಭೆಯನ್ನು ಇಡೀ ದೇಶದಲ್ಲಿ ಸೃಷ್ಟಿಸುವಂತಹ ಸರ್ಕಾರ ಇವತ್ತು ನರೇಂದ್ರ ಮೋದಿಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ತಮ್ಮಲ್ಲಿ ಗೊತ್ತು. ನಮ್ಮ ದೇಶದಲ್ಲಿ ಇದು ಸೆಕ್ಯುಲರ್ ಕಂಟ್ರಿ ಅಂದ್ರೆ ಎಲ್ಲಾ ಜಾತಿಯವರಿಗೆ, ಎಲ್ಲಾ ಬಾಂಧವರಿಗೆ ಜೀವನ ಮಾಡುವಂತಹ ಒಂದು ಅವರವರ ದೃಷ್ಟಿಯಲ್ಲಿ ಅವಕಾಶ ಇದೆ. ಮಣಿಪುರದ ಭಾಗದಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯ ಒಂದು ಜೀವನ ಆಗುವಂತಹ ಸೃಷ್ಟಿಯಲ್ಲಿ ಈ ಒಂದು ಸೆಕ್ಯುಲರಿಸಂ ಅನ್ನ ಅವರು ದೂರ ಮಾಡಿ ಒಂದು ಭಾಗದ ಒಂದು ಓಟಿಗೆ ಒಂದು ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಅವರು ಇವತ್ತು ಮಾಡ್ತಾ ಇದ್ದಾರೆ ಅಂತ ತಮ್ಮ ಗಮನಕ್ಕೆ ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.